ಗುಜರಾತ್ನ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಈಜು ಸ್ಪರ್ಧೆಯು ಹಲವು ದಾಖಲೆಗಳನ್ನು ನಿರ್ಮಿಸಿದೆ. ಈ ಪೈಕಿ ಕೂಟದಲ್ಲಿ ಹಲವು ಪ್ರತಿಭೆಗಳು ರಾಷ್ಟ್ರ ಮಟ್ಟದಲ್ಲಿ ಮಿಂಚಿವೆ. ಈ ಪೈಕಿ ಎಲ್ಲರ ಗಮನ ಸೆಳೆದಿದ್ದು ಮಂಗಳೂರು ಮೂಲದ ಪ್ರತಿಭೆ ಅಪೇಕ್ಷಾ ಫರ್ನಾಂಡಿಸ್. ಹೌದು, ಈ ಸ್ಪರ್ಧಾಕೂಟದಲ್ಲಿ ತಾನು ಭಾಗವಹಿಸಿದ ಎಲ್ಲ 7 ಈವೆಂಟ್ಗಳಲ್ಲಿ ಚಿನ್ನದ ಪದಕವನ್ನು ಗಳಿಸುವ ಮೂಲಕ ಗ್ರೂಪ್ 2 ಬಾಲಕಿಯರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಗುಜರಾತ್ನ ರಾಜ್ಕೋಟ್ನ ಸರ್ದಾರ್ ವಲ್ಲಭಭಾಯ್ ಸ್ವಿಮ್ಮಿಂಗ್ ಪೂಲ್ನಲ್ಲೇ 36ನೇ ಸಬ್ ಜೂನಿಯರ್ ಮತ್ತು 46ನೇ ಜೂನಿಯರ್ ನ್ಯಾಷನಲ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ 2019ರ ಸ್ಪರ್ಧಾಕೂಟವು ಹಲವಾರು ಪ್ರತಿಭೆಗಳನ್ನು ಜಗತ್ತಿಗೆ ಪರಿಚಯಿಸಿದೆ. ದೇಶದ ನಾನಾ ರಾಜ್ಯಗಳ ಸ್ಪರ್ಧಾಳುಗಳು ಈ ಕೂಟದಲ್ಲಿ ಪಾಲ್ಗೊಂಡಿದ್ದು ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಈ ಪೈಕಿ ಕರಾವಳಿ ಮೂಲದ ಕುವರಿಯೊಬ್ಬರು 5 ವೈಯಕ್ತಿಕ ಚಿನ್ನದ ಪದಕ, ರಿಲೇ ತಂಡದಲ್ಲಿ 2 ಚಿನ್ನ ಸಹಿತ 7 ಚಿನ್ನದ ಪದಕಗಳನ್ನು ಪಡೆದು 14 ವರ್ಷ ಕೆಳಗಿನ ಬಾಲಕಿಯರ ಗ್ರೂಪ್ 2ರ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿಬಂದಿದ್ದಾರೆ. ಜೊತೆಗೆ ವೈಯಕ್ತಿಕ 3 ರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅಂದಹಾಗೆ ಇಷ್ಟೆಲ್ಲ ಸಾಧನೆ ಮಾಡಿರುವುದು ಮಂಗಳೂರು ಮೂಲದ ಪ್ರತಿಭೆ ಅಪೇಕ್ಷಾ ಫರ್ನಾಂಡಿಸ್. ತಾನು ಭಾಗವಹಿಸಿದ ಎಲ್ಲ ಈವೆಂಟ್ಗಳಲ್ಲಿ ಚಿನ್ನದ ಪದಕ ಪಡೆದಿರುವುದು ಈಕೆಯ ವಿಶೇಷತೆ. ಬಾಲಕಿಯರ ಗ್ರೂಪ್ 2ರ ವಿಭಾಗದ 50 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್, 100 ಮೀಟರ್ ಬ್ರೆಸ್ಟ್ ಸ್ಟ್ರೋಕ್, 200 ಮೀಟರ್ ಇಂಡಿವಿಜುವಲ್ ಮೆಡ್ಲೆ, 200 ಮೀಟರ್ ಬಟರ್ಫ್ಲೈ ಮತ್ತು 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆ ಸಹಿತ ಒಟ್ಟು 5 ಈವೆಂಟ್ಗಳಲ್ಲಿ ಚಿನ್ನ ಗಳಿಸಿದ್ದಾರೆ. 200 ಮೀಟರ್ ಇಂಡಿವಿಜುವಲ್ ಮೆಡ್ಲೆ, 200 ಮೀಟರ್ ಬಟರ್ಫ್ಲೈ ಮತ್ತು 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹಳೆಯ ದಾಖಲೆಗಳನ್ನು ಮುರಿದು 3 ರಾಷ್ಟ್ರೀಯ ದಾಖಲೆಗಳನ್ನು ತಮ್ಮ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಜೊತೆಗೆ ಫ್ರೀಸ್ಟೈಲ್ ರಿಲೇಯಲ್ಲಿ ನೂತನ ರಾಷ್ಟ್ರೀಯ ದಾಖಲೆಯನ್ನ ನಿರ್ಮಿಸಿ ಬಾಲಕಿಯರ ಗ್ರೂಪ್ 2ರ ವಿಭಾಗದಲ್ಲಿ ಬೆಸ್ಟ್ ಸ್ವಿಮ್ಮರ್ ಇಂಡಿವಿಜುವಲ್ ಚಾಂಪಿಯನ್ ಆಗಿ ಮೂಡಿಬಂದ ಅಪೇಕ್ಷಾ ಫರ್ನಾಂಡಿಸ್ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ರು. ಮುಂಬೈನ ಪೋವೆ ಬಾಂಬೆ ಸ್ಕಾಟಿಷ್ ಸ್ಕೂಲ್ನ ವಿದ್ಯಾರ್ಥಿನಿಯಾಗಿರುವ ಅಪೇಕ್ಷಾ ಫರ್ನಾಂಡಿಸ್ ಮಂಗಳೂರಿನ ಕಿನ್ನಿಗುಳಿ ಮೂಲದ, ಪ್ರಸ್ತುತ ಬಾಂಬೆ ಐಐಟಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಬಿಜಿ ಫರ್ನಾಂಡಿಸ್ ಮತ್ತು ಶಾಲೆಟ್ ಫರ್ನಾಂಡಿಸ್ ದಂಪತಿಯ ಪುತ್ರೆ. ಐಐಟಿ ಬಾಂಬೆ ಕ್ಯಾಂಪಸ್ನಲ್ಲಿ ತರಬೇತುದಾರ ಡಾ ಮೋಹನ್ ರೆಡ್ಡಿ ಅವರಿಂದ ಅಪೇಕ್ಷಾ ಫರ್ನಾಂಡಿಸ್ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ದೇಶಕ್ಕೊಬ್ಬ ಉತ್ತಮ ಈಜುಪಟುವಾಗುವ ಭರವಸೆಯನ್ನ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಮಂಗಳೂರು.